ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮಂಗಳಗೌರಿ ಮದುವೆ ಶನಿವಾರದ ಸಂಚಿಕೆಯಲ್ಲಿ ಏನಾಗಲಿದೆ ಎಂಬುದನ್ನು ಟಿವಿಗೂ ಮುನ್ನವೇ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಚೂಸ್ ಮಾಡಿ. ಹಾಗೂ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಇದ್ದಾರೆ, ದಯವಿಟ್ಟು ಸಪೋರ್ಟ್ ಮಾಡಿ. ಈ ಸಂಚಿಕೆಯಲ್ಲಿ ಮಂಗಳಗೌರಿ ತನ್ನ ಮಗು ಜೊತೆ ಒಬ್ಬಳೇ ಮಾತಾಡ್ಕೋತಾ ಇರ್ತಾಳೆ. ನಿಮ್ಮ ಅಪ್ಪನ ನೋಡಬೇಕು ಅಂತ ತುಂಬಾನೇ ಆಸೆ ಆಗ್ತಾ ಇದೆ. ಎಲ್ಲಿದ್ದೀರಾ ರೀ ನೀವಿನ್ನ? ನಾನು ನಿಮ್ಮನ್ನ ತುಂಬಾನೇ ನೋಡ್ಬೇಕಂತ ಕಾಯ್ತಾ ಇದ್ದೀನಿ, ಬೇಗ ಬನ್ರಿ ಅಂತ ಒಬ್ಬೊಬ್ಳೆ ಮಾತಾಡ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಸೌಂದರ್ಯ ರಾಜೀವನ್ಗಿಂತ ಮುಂಚೆನೆ ಹಾಸ್ಪಿಟಲ್ಗೆ ಬಂದ್ಬಿಟ್ಟು ಮಂಗಳಗೌರಿಗೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಮಂಗಳಗೌರಿಗೆ ಎಲ್ಲ ಕಡೆ ತುಂಬಾನೇ ಸೆಕ್ಯೂರಿಟಿ ಇರುತ್ತೆ. ಆಗ ಸೌಂದರ್ಯ ಒಳಗಡೆ ಹೋಗಕ್ಕೆ ಹೋದಾಗ ಈ ಪೊಲೀಸ್ ಯಾರು ಕೂಡ ಸೌಂದರ್ಯನ ಒಳಗಡೆ ಬಿಡೋದೇ ಇಲ್ಲ. ಆಗ ಒಬ್ಬರು ಲೇಡೀಸ್ ಕಾನ್ಸ್ಟೇಬಲ್ ಬಂದ್ಬಿಟ್ಟು, ನೀವು ಯಾರು ಮೇಡಮ್, ನಿಮ್ಮನ್ನ ಹಾಗೆಲ್ಲ ಬಿಡೋ ಹಾಗಿಲ್ಲ, SP ಸರ್ ಹೇಳಿದ್ದಾರೆ ಯಾರು ಕೂಡ ಒಳಗಡೆ ಹೋಗ್ಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿಗೆ ಒಬ್ಬರು ಪೊಲೀಸ್ ಬಂದ್ಬಿಟ್ಟು, ನೀವು ರಾಜೀವ್ ಸರ್ನ ಅತ್ತಿಗೆ ಅಂತಲೇ ಹೇಳ್ತಾ ಇದ್ದೀರಾ, ಹಾಗಾದರೆ ನೀವೇ ಸಾಹೇಬ್ರಿಗೆ ಒಂದ್ಸಲ ಕಾಲ್ ಮಾಡಿ ಅವ್ರ ಹತ್ರನೇ ಹೇಳಿಸಿ, ಆಗ ನಾವು ಒಳಗಡೆ ಬಿಡ್ತೀವಿ ಅಂತ ಹೇಳ್ತಾರೆ. ಆಗ ಸೌಂದರ್ಯ ರಾಜೀವನ್ಗೆ ಕಾಲ್ ಮಾಡಿರೋ ಥರ ನಾಟಕ ಆಡ್ಕೊಂಡು, ರಾಜೀವ ಹೇಳು ರಾಜೀವ, ಕೇಳಿಸ್ತಾ ಇಲ್ವಾ ನಾನು ಮಾತಾಡ್ತಿರೋದು ಅಂತ ಹಾಗೆ ಒಬ್ಬೊಬ್ಬಳೇ ಮಾತಾಡಿಕೊಂಡು ಹೊರಗಡೆ ಹೋಗ್ಬಿಡ್ತಾಳೆ. ಆಗ ಪೊಲೀಸ್ ಕಾನ್ಸ್ಟೇಬಲ್ಗೆ ಹೇಳ್ತಾ ಇದ್ದಾರೆ, ಹೀಗೆ ಯಾರಾದರೂ ಕೂಡ ಬಂದರೆ ಯಾರನ್ನೂ ಕೂಡ ಒಳಗಡೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಈ ಕಡೆ ಮಂಗಳಗೌರಿ ನರ್ಸ್ ಹತ್ರ ಕೇಳ್ತಾ ಇದ್ದಾಳೆ, ಅಕ್ಕ ಟೈಮ್ ಎಷ್ಟಾಯಿತು ಅಕ್ಕ, ನಮ್ಮ ಯಜಮಾನ್ರು ಬರ್ತೀನಿ ಅಂದಿದ್ದಾರೆ, ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಿದಾಗ, ನಿಮ್ಮ ಪ್ರೀತಿಗೆ ಯಾರ ದೃಷ್ಟಿನೂ ಕೂಡ ಬೀಳಬಾರ್ದು ಅಂತ ನರ್ಸ್ ದೃಷ್ಟಿ ತೆಗೆದು ಆದಷ್ಟು ಬೇಗ ಬರ್ತಾರೆ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ರಾಜೀವ ತುಂಬಾ ಖುಷಿಯಿಂದ ಒಂದು ಬುಟ್ಟಿಯಲ್ಲಿ ಮಲ್ಲಿಗೆ ಹೂವು ಹಾಗೆ ಗೊಂಬೆನ ಇಟ್ಕೊಂಡು ಹಾಸ್ಪಿಟಲ್ ಹತ್ರ ಬರ್ತಾ ಇರ್ತಾನೆ. ಈ ಕಡೆ ಸೌಂದರ್ಯ ಹಾಸ್ಪಿಟಲ್ ಟೆರೆಸ್ ಮೇಲೆ ಹೋಗ್ಬಿಟ್ಟು ಈ ರಾಜೀವನ್ಗೆ ಏನಾಗಿದೆ, ಯಾರೂ ಕೂಡ ಒಳಗಡೆನೆ ಬಿಡ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ನೋಡ್ತಾ ಇರುವಾಗ ಅಲ್ಲಿ ರಾಜೀವ ಬೊಂಬೆ ಮತ್ತು ಹೂನ ಇಟ್ಕೊಂಡು ಹೋಗೋದನ್ನ ನೋಡ್ತಾಳೆ. ಅದನ್ನು ನೋಡಿಬಿಟ್ಟು ಈ ರಾಜೀವ ಇದನ್ನೆಲ್ಲ ತರ್ತಾ ಇದ್ದಾನೆ ಅಂದರೆ 100% ಅವನಿಗೆ ಎಲ್ಲ ಸತ್ಯನೂ ಕೂಡ ಗೊತ್ತಾಗಿದೆ ಅಂತ ಅನ್ಕೊತಾ ಇರ್ತಾಳೆ. ಈ ಕಡೆ ರಾಜೀವ ಮಲ್ಲಿಗೆ ಹೂವು ಎಲ್ಲದನ್ನು ತಗೊಂಡು ಹಾಸ್ಪಿಟಲ್ ಒಳಗಡೆ ಬರ್ತಾನೆ. ಹಾಗೆ ಬಂದ್ಬಿಟ್ಟು ಮಂಗಳಗೌರಿಯವರೇ ಅಂತ ಕೂಗ್ತಾ ಇದ್ದಾನೆ. ಅವನು ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ಟು ಮಂಗಳಗೌರಿಗಂತೂ ತುಂಬಾ ಖುಷಿ ಆಗ್ತಾ ಇರುತ್ತೆ. ಅವಳಿಗೆ ಮಾತಾಡೋದಕ್ಕೂ ಆಗ್ತಾ ಇರಲ್ಲ, ಅಷ್ಟು ಖುಷಿ ಆಗ್ತಾ ಇರುತ್ತೆ. ಆದರೆ ರಾಜೀವ ತುಂಬಾ ಖುಷಿಯಿಂದ ಒಬ್ಬನೇ ವಟ ಅಂತ ಮಾತಾಡ್ತಾನೆ ಇರ್ತಾನೆ. ನಿಮ್ಮ ಸಹನೆ, ಈ ತಾಳ್ಮೆ, ನಿಮ್ಮ ಒಳ್ಳೆತನಕ್ಕೆ ನನಗೆ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ ಕಣ್ರಿ. ನಾನು ತುಂಬ ಗೌರವ ಕೊಡೋದು ನನ್ನ ಕೆಲಸಕ್ಕೆ ಮತ್ತು ಕಾನೂನಿಗೆ, ಆದರೆ ಇವತ್ತು ನಾನು ನಿಮ್ಮ ಮುಂದೆ ಸೆಲ್ಯೂಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಮಂಗಳಗೌರಿಗೆ ಸೆಲ್ಯೂಟ್ ಮಾಡ್ತಾ ಇದ್ದಾನೆ. ಹಾಗೆ ಮಂಗಳಗೌರಿ ಕೂಡ ಹೇಳ್ತಾ ಇದ್ದಾಳೆ, ನಿಮ್ಮ ಈ ಕೆಲಸದ ಮೇಲಿರೋ ಆಸಕ್ತಿ, ನಿಮ್ಮ ಪ್ರಾಮಾಣಿಕತೆ, ಇದನ್ನೆಲ್ಲ ನೋಡಿದ್ರೆ ನಾನು ಕೂಡ ನಿಮಗೆ ಸೆಲ್ಯೂಟ್ ಮಾಡಬೇಕಂತ ಹೇಳ್ಬಿಟ್ಟು ಮಂಗಳಗೌರಿ ಕೂಡ ರಾಜೀವನ್ಗೆ ಸೆಲ್ಯೂಟ್ ಮಾಡ್ತಾ ಇದ್ದಾಳೆ. ಆಗ ರಾಜೀವನ್ಗೆ ಖುಷಿನ ತಡ್ಕೊಳ್ಳೋಕೆ ಆಗೋದಿಲ್ಲ. ಹಾಗೆ ಆ ಖುಷಿಲೇ ರಾಜೀವ ಮಂಗಳಗೌರಿನ ತಪ್ಕೊಳ್ತಾನೆ. ಆಗ ಅಲ್ಲಿಗೆ ನರ್ಸ್ ಬಂದ್ಬಿಟ್ಟು, ಸರ್ ನಿಮ್ಮ ಹೆಂಡತಿಗೆ ಚಾಕು ಚುಚ್ಚಿರೋದ್ರಿಂದ ಅಲ್ಲಿ ಸ್ಟಿಚ್ ಹಾಕಿರ್ತಾರೆ, ಸ್ವಲ್ಪ ಹುಷಾರು ಸರ್ ಅಂತ ಹೇಳ್ಬಿಟ್ಟು ನರ್ಸ್ ಅಲ್ಲಿಂದ ಹೋಗ್ತಾರೆ. ಹಾಗೆ ರಾಜೀವ ಮಂಗಳಗೌರಿನ ತಪ್ಕೊಂಡಿರ್ತಾನೆ. ಆಗ ಮಂಗಳಗೌರಿ ಅಳ್ತಾ ಇರೋದನ್ನ ನೋಡಿಬಿಟ್ಟು, ನಾನೀಗ ಬಂದೆ ಅಲ್ವಾ, ನೀವು ಈಗಲೂ ಕೂಡ ಯಾಕೆ ಅಳ್ತಾ ಇದ್ದೀರಾ, ಸುಮ್ಮನೆ ಇರಿ, ಅಳಬೇಡಿ ಅಂತ ಹೇಳ್ಬಿಟ್ಟು ಮಂಗಳಗೌರಿಗೆ ಒಂದು ಮುದ್ದು ಕೊಟ್ಟು ಸಮಾಧಾನ ಮಾಡ್ತಾ ಇದ್ದಾನೆ. ಹಾಗೆ ಮಂಗಳಗೌರಿನ ಮುದ್ದು ಮಾಡ್ತಾ ಇದ್ದಾನೆ. ಈ ಕಡೆ ಸೌಂದರ್ಯ ತುಂಬಾನೇ ಟೆನ್ಷನ್ ಆಗಿರ್ತಾಳೆ. ಅಯ್ಯೋ, ಹೀಗೆ ಆಗ್ತಾ ಇರೋದನ್ನ ನೋಡಿದ್ರೆ ರಾಜೀವನ್ಗೆ ಎಲ್ಲ ನೆನಪು ಕೂಡ ಬಂದಿರೋ ಹಾಗಿದೆ, ಹಾಗಾದರೆ ನಾನು ಇಲ್ಲೇ ಇದ್ದರೆ ಖಂಡಿತ ಲಾಕ್ ಆಗ್ತೀನಿ, ಏನಾದರೂ ಮಾಡಲೇಬೇಕು, ಇದಕ್ಕೆಲ್ಲ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಹೇಳ್ಬಿಟ್ಟು ಸೌಂದರ್ಯ ಒಬ್ಬ ರೌಡಿಗೆ ಕಾಲ್ ಮಾಡ್ತಾಳೆ. ಹಾಗೆ ರೌಡಿಗೆ ಕಾಲ್ ಮಾಡಿದಾಗ ರೌಡಿ, ಹೇಳಿ ಅಕ್ಕ, ನಾನು ಮಾಮೂಲಿ ಅಡ್ಡದಲ್ಲೇ ಇದ್ದೀನಿ ಹೇಳಿ ಅಂತ ಹೇಳಿದಾಗ ಸೌಂದರ್ಯ ಎಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಹಾಗೆ ಅರ್ಥ ಆಯ್ತಾ ಅಂತ ಕೇಳಿದಾಗ, ಸರಿ ಅಕ್ಕ, ನೀವು ಹೇಳಿದ್ದಕ್ಕೆಲ್ಲ ಮೆಟೀರಿಯಲ್ಸ್ ತರೋದಕ್ಕೆ ಒಂದು 2 ಲಕ್ಷ ನಮಗೆ ಹಾಕಿ ಅಡ್ವಾನ್ಸ್ ಅಂತ ಹೇಳ್ತಾರೆ. ಆಗ ಸೌಂದರ್ಯ ಸರಿ ಆಯಿತು ಅಂತ ಹೇಳಿಬಿಟ್ಟು ಅವಳು ದುಡ್ಡು ಹಾಕೋಕೆ ಅಂತ ಹೋದಾಗ ಅವಳ ಅಕೌಂಟಿಂದ ದುಡ್ಡು ಹೋಗೋದೇ ಇಲ್ಲ. ಹಾಗೆ ಅವಳು ಯಾವುದೇ ರೀತಿ ಮಾಡೋಕ್ಕೋದ್ರೂ ಕೂಡ ದುಡ್ಡು ಹೋಗದೇ ಇರೋದ್ರಿಂದ ಅವಳು ಬ್ಯಾಂಕ್ ಮ್ಯಾನೇಜರ್ಗೆ ಕಾಲ್ ಮಾಡ್ತಾಳೆ. ಆಗ ಬ್ಯಾಂಕ್ ಮ್ಯಾನೇಜರ್ ಹೇಳ್ತಾ ಇದ್ದಾರೆ, ನೀವೇನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಮೇಡಮ್, ಯಾಕಂದರೆ ನಿಮ್ಮ ಅಕೌಂಟ್ನ ಪೊಲೀಸವರೇ ಬಂದುಬಿಟ್ಟು ಆ್ಯಕ್ಟ್ ಮಾಡಿದ್ದಾರೆ, ನಿಮಗೆ ಎಲ್ಲೂ ಕೂಡ ದುಡ್ಡು ಹಾಕೋಕ್ಕೂ ಆಗಬಾರ್ದು ಮತ್ತು ನೀವು ಎಲ್ಲೂ ಕೂಡ ದುಡ್ಡು ಟ್ರಾನ್ಸ್ಫರ್ ಆಗಬಾರ್ದು ಅಂತ ನಿಮ್ಮದು ಅಕೌಂಟ್ ಲಾಕ್ ಆಗಿದೆ ಅಂತ ಸೌಂದರ್ಯಗೆ ಹೇಳ್ತಾ ಇದ್ದಾರೆ. ಹೇಳಿ ಮೇಡಮ್, ನೀವೇನಾದರೂ ಇಲ್ಲಿಗಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದೀರಾ ಅಂತ ಕೇಳಿದ ತಕ್ಷಣ ಸೌಂದರ್ಯ ಎದ್ರುಕೊಂಡು ಕಾಲ್ ಕಟ್ ಮಾಡಿಬಿಡ್ತಾಳೆ. ಈ ಕಡೆ ರಾಜೀವ ಮಂಗಳಗೌರಿ ಮಾತಾಡ್ತಾ ಇರುವಾಗ ಮಂಗಳಗೌರಿ ಹೇಳ್ತಾ ಇದ್ದಾಳೆ, ಸಾಹೇಬ್ರೆ, ನಾನು ನಮ್ಮ ಅಪ್ಪಂಗೆ ಕಾಲ್ ಮಾಡಬೇಕು, ನಮ್ಮ ಅಪ್ಪನ ಜೊತೆ ಮಾತಾಡಬೇಕು, ನಾವಿಬ್ಬರು ಒಂದಾಗಲಿ ಅಂತ ಅವರು ತುಂಬಾ ಕಷ್ಟಪಟ್ಟಿದ್ದಾರೆ.
ಅಂತ ಹೇಳ್ತಾ ಇರುವಾಗ ನಮ್ಮ ಅಪ್ಪನಿಗೆ ಕಾಲ್ ಮಾಡಿ ಅಂತ ಹೇಳ್ತಾಳೆ. ಆಗ ರಾಜೀವ ಹೇಳ್ತಾ ಇದ್ದಾನೆ, ಮಂಗಳಗೌರಿ ಅವರೇ, ಮೊದಲು ನೀವು ನನ್ನ ಜೊತೆ ಮಾತಾಡಿ, ಆಮೇಲೆ ಇಬ್ಬರು ಕೂಡ ಹೋಗಿ ನಿಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಟ್ಟರೆ ಆಯಿತು ಅಂತ ಹೇಳ್ಬಿಟ್ಟು ಹಾಗೆ ರಾಜೀವ ಮತ್ತು ಮಂಗಳಗೌರಿ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ. ಈ ಕಡೆ ಸೌಂದರ್ಯಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಟೆನ್ಷನ್ನಲ್ಲಿ ಈಗ ನೀಲಿಗೆ ಕಾಲ್ ಮಾಡ್ತಾಳೆ. ಆಗ ನೀಲಿಗೆ ಕಾಲ್ ಮಾಡಿಬಿಟ್ಟು ನೀಲಿ ಹೇಳ್ತಾ ಇದ್ದಾಳೆ, ಹೇಳು ಅಕ್ಕ ಅಂತ ಕೇಳಿದಾಗ, ನೀಲಿ ನೀನೀಗ ಏನೂ ಮಾತಾಡಬೇಡ, ಈಗ ಮೊದಲು ನೀನು ನನ್ನ ರೂಮ್ಗೆ ಹೋಗ್ಬಿಟ್ಟು ನನ್ನ ಕಬೋರ್ಡಲ್ಲಿ ದುಡ್ಡು ಹಾಗೆ ಒಡವೆಗಳು ಎಲ್ಲ ಇದೆ, ಏನೇನಿದೆ ಎಲ್ಲದನ್ನು ತೊಗೊಂಡು ಬಾ ಅಂತ ಹೇಳ್ತಾ ಇದ್ದಾಳೆ. ಆಗ ನೀಲಿ ಹೋಗ್ಬಿಟ್ಟು ಅವಳ ರೂಮಲ್ಲಿ ಚೆಕ್ ಮಾಡ್ತಾ ಇರುವಾಗ ಹೇಳ್ತಾ ಇದ್ದಾಳೆ, ಅಕ್ಕ ಏನು ಹೇಳ್ತಾ ಇದೆಯಕ್ಕ, ಇಲ್ಲಿ ಒಂದು ನಯ ಪೈಸಾ ಕೂಡ ಇಲ್ಲ ಅಂತ ಹೇಳಿದಾಗ ಸೌಂದರ್ಯ ಸರಿ ಆಯಿತು ಅಂತ ಕಾಲ್ ಕಟ್ ಮಾಡಿಬಿಟ್ಟು, ಅಯ್ಯೋ ಈ ರಾಜೀವನನ್ನು ಹೀಗೆ ಲಾಕ್ ಮಾಡಿಬಿಟ್ನಲ್ಲ, ನನಗೆ ಇಲ್ಲಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಈ ಕಡೆ ರಾಜೀವ ತಂದಿರೋಂಥ ಮಲ್ಲಿಗೆ ಹೂವನ್ನ ಮಂಗಳಗೌರಿ ತಲೆಗೆ ಮುಡಿಸ್ತಾ ಇದ್ದಾನೆ. ಹಾಗೆ ಮಂಗಳಗೌರಿ ಹೂನ ಮುಡಿಸ್ಕೊಂಡು ಈ ಕಡೆ ತಿರುಗಿಬಿಟ್ಟು ಹೇಳ್ತಾ ಇದ್ದಾಳೆ, ಏನ್ರಿ ನೀವು ಬಂದಾಗ್ಲಿಂದ ನನ್ನೇ ಮಾತಾಡಿಸ್ತಾ ಇದ್ದೀರಾ, ಮುಖ್ಯವಾದ ವ್ಯಕ್ತಿನೇ ಮಾತಾಡ್ಸಿಲ್ವಲ್ಲ ನೀವು ಅಂತ ಹೇಳ್ತಾ ಇದ್ದಾಳೆ. ಆಗ ರಾಜೀವ, ಅಯ್ಯೋ ಬಂಗಾರ, ನಾನು ರಾಣಿನ ಮಾತಾಡಿಸ್ಕೊಂಡು ಯುವರಾಣಿನೇ ಮರ್ತ್ಬಿಟ್ನಲ್ಲ, ಸಾರಿ ಅಂತ ಹೇಳಿಬಿಟ್ಟು ಹೊಟ್ಟೆಲಿರೋ ಮಗು ಜೊತೆ ಮಾತಾಡ್ತಾ ಇದ್ದಾನೆ. ಹಾಗೆ ತುಂಬ ಖುಷಿಯಿಂದ ಮಾತಾಡ್ತಾ ಅವನು, ನಾನು ನಿನಗೋಸ್ಕರ ಏನೋ ತಂದಿದ್ದೀನಿ ಅಂತ ಹೇಳಿಬಿಟ್ಟು ಆ ಗೊಂಬೆ ಹತ್ರ ಹಾಯ್ ಮಾಡಿಸ್ತಾ ಇದ್ದಾನೆ. ಹಾಗೆ ಮಾತಾಡ್ತಾ ಇರುವಾಗ, ಏನು ಪುಟ್ಟ ನೀನು ಏನು ಹೇಳ್ತಾ ಇದೆಯಾ, ಹೌದಾ ಹಾಗಿದ್ರೆ ಸರಿ ಅಂತ ಹೇಳಿಬಿಟ್ಟು ಎದ್ಬಿಟ್ಟು, ಮಂಗಳಗೌರಿ ಅವರೇ, ಪಾಪು ಹೇಳ್ತಾ ಇದೆ, ಅದು ಮುತ್ಕೊಡೋದಕ್ಕೆ ನನಗೆ ಮುತ್ಕೊಡೋಕ್ಕೆ ಆಗೋದಿಲ್ವಲ್ಲ, ಅದಕ್ಕೆ ಅಮ್ಮನ ಹತ್ರನೇ ನನ್ನ ಬದಲು ಕೊಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ, ನೀವೇ ನನಗೆ ಮುತ್ಕೊಡಿ ಅಂತ ಹೇಳ್ತಾ ಇದ್ದಾನೆ. ಹಾಗೆ ಹೇಳಿದ ತಕ್ಷಣ ಮಂಗಳಗೌರಿ ರಾಜೀವನ್ ಕೆನ್ನೆಗೆ ಒಂದು ಹೊಡೆದ್ಬಿಟ್ಟು ರಾಜೀವನ್ಗೆ ಮುತ್ತು ಕೊಡ್ತಾ ಇದ್ದಾಳೆ. ರಾಜೀವನ್ಗೆ ಮುತ್ತು ಕೊಟ್ಬಿಟ್ಟು ಮಂಗಳಗೌರಿ ತುಂಬಾನೇ ನಾಚಿಕೆಯಿಂದ ನಿಂತ್ಕೊಂಡಿರ್ತಾಳೆ. ಆಗ ರಾಜೀವ ಮಂಗಳಗೌರಿನ ತಪ್ಕೊಳ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ? ಹಾಗಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಎಲ್ಲ ಕಡೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮುಂದಿನ ಎಪಿಸೋಡ್ ನೋಡಬೇಕಾಗಿದ್ದಲ್ಲಿ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.